ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ಕುದ್ರೋಳಿ ದೇವಾಲಯಕ್ಕೆ ಭೇಟಿ ನೀಡಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಜನಾರ್ದನ ಪೂಜಾರಿ ಅವರ ಆಶೀರ್ವಾದವನ್ನ ಪಡೆಯಲು ಬಂದಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಮತ್ತು ಸಚಿವ ಯುಟಿ ಖಾದರ್ ಅವರ ಮೇಲೆ ಜನಾರ್ದನ ಪೂಜಾರಿ ಅವರು ಗರಂ ಆದ ಘಟನೆ ಇಂದು ನಡೆದಿದೆ. ಮಿಥುನ್ ರೈ ಭೇಟಿಗೆ ಬಂದಿದ್ದ ಸಂದರ್ಭದಲ್ಲಿ ಜನಾರ್ದನ ಪೂಜಾರಿ ಅವರು ಪತ್ರಕರ್ತರ ಜೊತೆಗೆ ಮಾತನಾಡುತ್ತಾ ಇದ್ದರು. ಈ ಸಂದರ್ಭ ಸಚಿವ ಯುಟಿ ಖಾದರ್ ಅವರು ಸಾಕು ಎಂದು ಅಭ್ಯರ್ಥಿ ವಿರುದ್ಧ ಹೇಳಿಕೆ ಕೊಡುವುದನ್ನು ನಿಲ್ಲಿಸುವಂತೆ ಸೂಚಿಸಿದರು. ಇದು ಪೂಜಾರಿ ಅವರನ್ನ ಕೆರಳಿಸಿತು. ಖಾದರ್ ವಿರುದ್ಧ ಕಿಡಿಕಾರಿದ ಪೂಜಾರಿ ಅವರು, ನೀವು ಅವಸರ ಮಾಡಿದ್ರಿ, ನೀವು ಸೋಲು ಕಾಣುವಿರಿ. ಮಿಥುನ್ ರೈ ಸೋತ್ರೆ ಯುಟಿ ಖಾದರ್ ಜವಾಬ್ದಾರಿ. ಇದಕ್ಕೆ ಪ್ರಾಯಶ್ಚಿತವಾಗಿ ದೇವರಲ್ಲಿ ಕ್ಷಮೆ ಯಾಚಿಸಿ ಮಸೀದಿ ಚರ್ಚ್ಗಳಲ್ಲೂ ಪ್ರಾಯಶ್ಚಿತ ಮಾಡಬೇಕು ಎಂದು ತಾಕೀತು ಮಾಡಿದರು. ಬಳಿಕ ಸಹಾನುಭೂತಿ ತೋರಿದ ಪೂಜಾರಿ ಅವರು ಮಿಥುನ್ ರೈ ಸಚಿವ ಖಾದರ್ಗೆ ಆಶೀರ್ವಾದವನ್ನ ನೀಡಿದರು. ನನಗೆ ಕನಸಿನಲ್ಲಿ ದೇವರು ಬಂದು ಮಿಥುನ್ ರೈ ಗೆಲ್ಲುತ್ತಾರೆ ಎಂದು ಹೇಳಿದ್ದಾರೆ. ಹೀಗಾಗಿ ಮಿಥುನ್ ರೈ ಗೆಲುವು ಸಾಧಿಸುತ್ತಾರೆ ಎಂದು ಹೇಳಿದರು. ಇವರು ನಾಳೆ ಗೆಲ್ಲದಿದ್ದರೆ ಅವಸರ ಮಾಡಿದ್ದಾರೆ. ಸೋಲುವುದು ಗ್ಯಾರಂಟಿ. ಶಾಪ ಕೊಡ್ತಿದ್ದೆ ನಾನು. ಇವತ್ತು ಹೋಗಿ ಕ್ಷಮೆ ಕೇಳಿ ಒಳಗೆ. ಮತ್ತು ಇಲ್ಲಿ ಮಾತ್ರ ಅಲ್ಲ, ಒಳ್ಳೆಯ ಮಸೀದಿಗೆ ಮತ್ತು ಇವತ್ತು ಚರ್ಚಿಗೆ ಹೋಗುವಾಗ ಅಲ್ಲಿ ಕೂಡ ತಪ್ಪು ಮಾಡಿದೆ. ನಾನೇ ದೊಡ್ಡ ಮನುಷ್ಯ ಅಂತ ಭಾವಿಸಿದೆ. ಏನಾಗಿದೆ ಗೆದ್ದಿರ್ಬೇಡ.